ನಮಸ್ಕಾರ ಬಂಧುಗಳೇ, ನಾನು ಬಿ ಧನ್ಯಕುಮಾರ್, ಯೋಗ ಹಾಗೂ ಮುದ್ರಾ ಪ್ರಾಣಾಯಾಮ ಚಿಕಿತ್ಸಾ ತಜ್ಞ, ಧನ್ಯ ಸ್ಕೂಲ್ ಆಫ್ ಯೋಗ, ಮೈಸೂರು. ಇಂದಿನ ಸಂಚಿಕೆಯಲ್ಲಿ ಔಷಧಿ ಮಾತ್ರೆಗಳ ಸೇವನೆ ಇಲ್ಲದೆ ಅತಿಯಾದ ತಲೆನೋವನ್ನು ಹೇಗೆ ಕಡಿಮೆ ಮಾಡಿಕೊಳ್ಳಬಹುದು ಎಂಬುದರ ಬಗ್ಗೆ ತಿಳಿಯೋಣ ಬನ್ನಿ. ನಮ್ಮ ಪ್ರಾಚೀನ ಋಷಿಮುನಿ ಪ್ರಣೀತ ಔಷಧಿ ರಹಿತ ಚಿಕಿತ್ಸಾ ವಿಧಾನಗಳಲ್ಲಿ ಒಂದಾದ ಮುದ್ರಾ ವಿಜ್ಞಾನದಲ್ಲಿ ಮಹಾಶೀರ್ಷ ಮುದ್ರೆಯು ಅತಿಯಾದ ತಲೆನೋವು, ಮೈಗ್ರೇನ್, ಜಠರ, ಕಣ್ಣು ಹಾಗೂ ತಲೆಗೆ ಸಂಬಂಧಿಸಿದ ಎಲ್ಲ ರೀತಿಯ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತದೆ ಎಂದು ತಿಳಿಸಲಾಗಿದೆ. ಹಾಗಾದರೆ ತಲೆನೋವು ಬಂದಾಗ ಸುಲಭವಾಗಿ ಅದನ್ನು ನಿಯಂತ್ರಣ ಮಾಡಲು ಬಳಸುವಂತಹ ಮಹಾಶೀರ್ಷ ಮುದ್ರೆಯನ್ನು ಯಾವ ರೀತಿ ಮಾಡುವುದು ಎಂಬುದರ ಬಗ್ಗೆ ತಿಳಿಯೋಣ. ಮೊದಲನೇದಾಗಿ ನಮ್ಮ ಹಸ್ತದ 5 ಬೆರಳುಗಳಲ್ಲಿ ಹೆಬ್ಬೆರಳಿನ ಬುಡಕ್ಕೆ ಉಂಗುರದ ಬೆರಳಿನ ತುದಿಯನ್ನು ಸೇರಿಸಿ ತೋರ್ಬೆರಳು ಹಾಗೂ ಮಧ್ಯದ ಬೆರಳಿನ ತುದಿಗಳನ್ನು ಹೆಬ್ಬೆರಳಿನ ತುದಿಗೆ ಸೇರಿಸಿದಾಗ ಇದನ್ನು ಮಹಾಶೀರ್ಷ ಮುದ್ರೆ ಎಂದು ಕರೆಯಲಾಗುತ್ತದೆ. ಈಗ ಮತ್ತೊಂದು ಹಸ್ತದಿಂದ ಮಾಡ್ತಾ ಇದ್ದೇನೆ. ಹೆಬ್ಬೆರಳಿನ ಬುಡಕ್ಕೆ ಕಿರು ಬೆರಳಿನ ಪಕ್ಕದಲ್ಲಿರುವ ಉಂಗುರದ ಬೆರಳಿನ ತುದಿಯನ್ನು ಹೆಬ್ಬೆರಳಿನ ಬುಡಕ್ಕೂ ಹಾಗೂ ತೋರ್ ಬೆರಳು ಹಾಗೂ ಮಧ್ಯದ ಬೆರಳುಗಳ ತುದಿಯನ್ನು ಹೆಬ್ಬೆರಳಿನ ತುದಿಗೂ ಸೇರಿಸಿದಾಗ ಮಹಾಶೀರ್ಷ ಮುದ್ರೆ ಉಂಟಾಗುತ್ತದೆ. ಈ ಮಹಾಶೀರ್ಷ ಮುದ್ರೆಯು ಅತಿಯಾದ ತಲೆನೋವನ್ನು ನಿವಾರಣೆ ಮಾಡುತ್ತದೆ. ಈ ಮಹಾಶೀರ್ಷ ಮುದ್ರೆಯನ್ನು ಧರಿಸಿ ನಮ್ಮ ತೊಡೆಯ ಮೇಲೆ ಮೇಲ್ಮುಖವಾಗಿ ಈ ರೀತಿಯಲ್ಲಿ ಇರಿಸಿ ಬೆನ್ನು ಕುತ್ತಿಗೆ ನೇರವಾಗಿಟ್ಟು ಮೃದುವಾಗಿ ಕಣ್ಣನ್ನು ಮುಚ್ಚಿ ದೀರ್ಘವಾದ ಶ್ವಾಸದೊಂದಿಗೆ 21 ಓಂಕಾರಗಳನ್ನು ಈ ಮಹಾಶೀರ್ಷ ಮುದ್ರೆಯಲ್ಲಿ ಉಚ್ಚರಿಸುತ್ತಾ ಬನ್ನಿ. ಉಸಿರನ್ನು ತಗೊಳ್ಳಿ ನಿಧಾನವಾಗಿ. ಈ ರೀತಿಯಲ್ಲಿ ಮಹಾಶೀರ್ಷ ಮುದ್ರೆಯಲ್ಲಿ 21 ಓಂಕಾರವನ್ನು ದೀರ್ಘವಾಗಿ ಉಚ್ಚರಿಸುವುದರಿಂದ ತಲೆಯ ಭಾಗದಲ್ಲಿರುವಂತಹ ಎಲ್ಲ ರೀತಿಯ ನಕಾರಾತ್ಮಕ ಶಕ್ತಿಗಳು ಹೊರದೂಡಲ್ಪಟ್ಟು ತಲೆಯ ಭಾಗದಲ್ಲಿರುವಂಥ ತಲೆನೋವು ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ. 21 ಬಾರಿ ಈ ರೀತಿ ಓಂಕಾರವನ್ನು ಮಾಡಿದ ನಂತರ ಹಸ್ತದ ಹೆಬ್ಬೆರಳಿನ ತುದಿಗೆ ಕಿರು ಬೆರಳು ಮತ್ತು ಉಂಗುರದ ಬೆರಳನ್ನು ಸೇರಿಸಿದಾಗ ಇದನ್ನು ಪ್ರಾಣಮುದ್ರೆ ಎಂದು ಕರೆಯಲಾಗುತ್ತದೆ. ಕೊನೆಯಲ್ಲಿ ಅಂತಿಮವಾಗಿ ಈ ಪ್ರಾಣಮುದ್ರೆಯನ್ನು ಧರಿಸುವುದರಿಂದ ಶರೀರದ ಎಲ್ಲ ಭಾಗಗಳಿಗೂ ಹೆಚ್ಚು ಪ್ರಾಣ ಚೈತನ್ಯ ಶಕ್ತಿ ಹರಿಯುವ ಮೂಲಕ ಮಾನಸಿಕ ಒತ್ತಡ ನಿವಾರಣೆಯಾಗುವುದರಿಂದ ಮತ್ತಷ್ಟು ಸಮಾಧಾನ, ಸಂತೋಷ ಸಿಗುವ ಕಾರಣದಿಂದ ಕೊನೆಯಲ್ಲಿ ಈ ಪ್ರಾಣಮುದ್ರೆಯನ್ನು ಧರಿಸಿ. ಈ ಪ್ರಾಣಮುದ್ರೆಯನ್ನು ಧರಿಸಿದಾಗ ಮೃದುವಾಗಿ ಬೆನ್ನು ಕುತ್ತಿಗೆ ನೇರವಾಗಿ ಕಣ್ಣನ್ನು ಮುಚ್ಚಿದ ನಂತರ ಮನಸ್ಸಿನಲ್ಲಿ 1 ರಿಂದ 2 ನಿಮಿಷಗಳ ಕಾಲ ನಿಮ್ಮ ತಲೆಯ ಭಾಗವನ್ನು ಗಮನಿಸುತ್ತಾ ಬನ್ನಿ. ಮಹಾಶೀರ್ಷ ಮುದ್ರೆ ಹಾಗೂ ಓಂಕಾರದಿಂದ ಬಂದಂಥ ಚೈತನ್ಯ ಶಕ್ತಿಯು ನನ್ನ ತಲೆಯ ಭಾಗಕ್ಕೆ ಹೆಚ್ಚಾಗಿ ಹರಿತಾ ಇದೆ, ತಲೆಯ ಭಾಗ ಆರಾಮವಾಗ್ತಾ ಇದೆ ಎನ್ನುವ ಭಾವನೆಯ ಮೂಲಕ 2 ನಿಮಿಷಗಳ ಕಾಲ ಈ ರೀತಿಯಲ್ಲಿ ಮನಸ್ಸಿನಲ್ಲಿ ಉಚ್ಚರಿಸಿ. ಮತ್ತಷ್ಟು ತಲೆಯ ಭಾಗಕ್ಕೆ ಹೆಚ್ಚು ಚೈತನ್ಯ ಶಕ್ತಿ ಹರಿಯುವ ಮೂಲಕ ತಕ್ಷಣವೇ ನಿಮ್ಮ ತಲೆನೋವು ಸಂಪೂರ್ಣವಾಗಿ ನಿವಾರಣೆಯಾಗುವುದು. ಈ ರೀತಿ ಅಭ್ಯಾಸ ಮಾಡುವುದರಿಂದ ಔಷಧಿ ಮಾತ್ರೆ ಇಲ್ಲದೆ ತಲೆನೋವನ್ನು ತಕ್ಷಣದಲ್ಲೇ ಪರಿಹಾರ ಮಾಡಿಕೊಳ್ಳಬಹುದಾಗಿದೆ. ಇದೇ ಚಿಕಿತ್ಸಾ ಮುದ್ರೆಗಳನ್ನು ವಸಿಷ್ಠ ವಿಧಾನ ಪ್ರಾಣಾಯಾಮದಲ್ಲಿ ಅಭ್ಯಾಸ ಮಾಡುವುದರಿಂದ ಮತ್ತಷ್ಟು ಪರಿಣಾಮಕಾರಿಯಾಗಿ ಲಾಭವನ್ನು ಪಡೆಯಬಹುದಾಗಿದೆ. ಮುದ್ರಾ ಪ್ರಾಣಾಯಾಮ ಹಾಗೂ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ದೂರವಾಣಿಯ ಸಂಪರ್ಕದ ಮೂಲಕ ನೇರ ಭೇಟಿ ಅಥವಾ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.